ಏನು ರತಿದೇವಿಯಂತೆಯೂ ಶೃಂಗರಿಸಿದಲ್ಲಾಗಲಿ, ರೂಪು ಲಾವಣ್ಯಲ್ಲಾಗಲಿ ಏನೊಂದು ಕೊಂದು ಕೊರತೆ ಇಲ್ಲದೆ ಕಾಮ ಚಕ್ರೇಶ್ವರನನ್ನು ಹೋಲುವ ಪುರುಷನ ದ್ವಯ ಹಸ್ತಗಳನ್ನಾಗಿ ಮಾಡಿದರಲ್ಲಾಗಲಿ ಯಾವ ಲೋಪದೋಷಗಳು ಕಂಡು ಬಂದಿಲ್ಲವಷ್ಟೇ. ಹಾಗಾದರೆ ನಮ್ಮ ಬಾಲಕಿಯನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡುತ್ತೇವೆ. ಹೀಗೆ ಒಪ್ಪಿಸಿಕೊಡುವಾಗ ಉಡಲು ವಸ್ತ್ರವನ್ನು, ತೊಡಲು ಚಿನ್ನಾಭರಣಗಳನ್ನು, ಊಟ ಮಾಡಲು ಬಟ್ಟಲನ್ನು, ಗೈದೊಳೆಯಲು ಗಿಂಡಿಯನ್ನು, ಕರೆದುಣ್ಣಲು ಗೋವಿನ ಹಿಂಡನ್ನು ಬಲುವಲಿಯಾಗಿ ಕೊಟ್ಟಿದ್ದಿರುವೆ ಅಷ್ಟೇ. ಹೀಗೆ ನಾವು ಕೊಟ್ಟ ಅಲ್ಪ ಐಶ್ವರ್ಯವನ್ನು 1ಕ್ಕೆ 10, 10ಕ್ಕೆ 100, 100ಕ್ಕೆ 1000 ಹೀಗೆ ಕಟ್ಲಭಿವೃದ್ಧಿ ಮಾಡಿ ಕೀರ್ತಿ ಗಳಿಸುವಂತೆ ಮಾಡುವಂತಹ ಖ್ಯಾತಿವಂತ ಮಹಾಶಯರು ಯಾರಯ್ಯ? ನಮ್ಮ ಬಾಲಕಿಗೆ ಕಡೆಹಲ್ಲು ಬರಲಿಲ್ಲ, ಅಂಗೈ ಬರೆ ಮಾಜಲಿಲ್ಲ, ಬುದ್ಧಿ ಜ್ಞಾನ ಬರಲಿಲ್ಲ, ಹೆತ್ತ ತಂದೆ ತಾಯಿಯವರ ನೆನಪು ಮರೆಯಲಿಲ್ಲ. ಹಸಿ ಕಡಿಯಲಿರಲು, ಒಣಗಿಲು ಮುರಿಯಲು, ಅಂಗಳದಲ್ಲಿ ಆಡಿ ಮೆಟ್ಟಲಲ್ಲಿ ಓಡಿ ತೊಟ್ಟಿಯಲ್ಲಿ ಮಲಗಬೇಕೆಂದು ಇಚ್ಛಿಸುವ ಬಾಲಕಿಗೆ ತಕ್ಕ ಬುದ್ಧಿವಾದವನ್ನು ಬೋಧಿಸುವಂತಹ ಬೋಧಕರು ಯಾರಯ್ಯ?